ಅಭಿಯಾನ ಸ್ವಾಗತ ಸಮಿತಿಯ ವತಿಯಿಂದ ಪ್ರವಾದಿ ಮೊಹಮ್ಮದರ ಶಿಕ್ಷಣದ ಬೆಳಕಿನಲ್ಲಿ ಎಂಬ ರಾಜ್ಯವ್ಯಾಪಿ ನಡೆಯುವ ಕಾರ್ಯಕ್ರಮವನ್ನು ನಗರದ ಪುರಭವನದಲ್ಲಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಮಾಅತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಕಾರ್ಯದರ್ಶಿ ಮೊಹಮ್ಮದ್ ಇಕ್ಬಾಲ್ ಮುಲ್ಲಾರ್ ಅವರು ಪ್ರವಾದಿ ಮೊಹಮ್ಮದರು ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕರಾಗಿದ್ದಾರೆ. ಪ್ರವಾದಿ ಮೊಹಮ್ಮದರ ಶಿಕ್ಷಣ ವ್ಯವಸ್ಥೆ ಪ್ರಪಂಚದಲ್ಲೇ ಅತ್ಯುನ್ನತ ಮಟ್ಟದ್ದು. ವ್ಯಕ್ತಿಯ ಸುಧಾರಣೆ ಪರಿವಾರದ ಸುಧಾರಣೆ, ಪರಿವಾರದ ಸುಧಾರಣೆಯೇ ಸಮಾಜದ ಸುಧಾರಣೆಯಾಗಿದೆ ಎಂದು ಅವರು ತಿಳಿಸಿದರು. मोहम्मद साहब ने बताया और मृत्यु के बाद मेरा क्या होगा, ये चिंता हमारे अंदर पैदा हो जाए, इसलिए कि समाज सुधार, अभी आपने सुना जनाब कुन्नी साहब को कि असल में व्यक्ति का सुधार है। समाज सुधार का मतलब ये नहीं है कि मंगलूर में, कर्नाटक में, इंडिया में अच्छी अच्छी बिल्डिंगें बनाएं, शॉपिंग मॉल बनाएं और 4 लेन 6 लेन की सड़कें बनाएं, बड़े बड़े डैम बनाएं। ಉತ್ತರ ಪ್ರದೇಶದ ಕಾನ್ಪುರದ ಸ್ವಾಮಿ ಲಕ್ಷ್ಮೀ ಶಂಕರಾಚಾರ್ಯರವರು ಮಾತನಾಡಿ, ಅಲ್ಲಾ ಎಂದರೆ ಸತ್ಯ, ಎಲ್ಲರನ್ನ ನರಕದಿಂದ ಉದ್ಧರಿಸುವವನು ಅಲ್ಲಾ ಎನ್ನುತ್ತಾರೆ. ಜಿಹಾದಿ ಎಂದರೆ ಆತಂಕವಾದಿಯಲ್ಲ, ಮುಸ್ಲಿಮರು ಆತಂಕವಾದಿಗಳಲ್ಲ. ಕುರಾನ್ ಯಾವತ್ತಿಗೂ ಧರ್ಮ ಬೋಧನೆ ಮಾಡುತ್ತದೆ ಹೊರತು ಅಧರ್ಮವನ್ನಲ್ಲ. ಆದ್ದರಿಂದ ನಿಮ್ಮ ಒಂದೊಂದು ಕೆಲಸವೂ ಅಲ್ಲಾಹುವಿನ ಹುಕುಂನಿಂದ ಆಗುತ್ತದೆ. ಕುರಾನ್ನಲ್ಲಿ ಕ್ಷಮೆ ಎಂಬ ಪದಕ್ಕೆ ಪ್ರವಾದಿಯವರು ಬಹಳ ಪ್ರಾಮುಖ್ಯತೆಯನ್ನ ಕೊಡುತ್ತಾರೆ ಎಂದು ತಿಳಿಸಿದ್ರು. मुझे कुरान की व्याख्या यानी तफसीर यानी उसका एक्सप्लेनेशन, अगर अंग्रेजी के कोई शब्द गलत हो जाए तो माफ करिएगा, तो वो मुझे सही पता चला। और जब मुझे सही तफसीर पता चली, सही उसकी व्याख्या पता चली, तब मैंने अपनी इस किताब को नल एंड वाइड डिक्लेयर किया, यानी अमान्य घोषित कर दिया। और एक दूसरी किताब लिखी, इस्लाम आतंक या आदर्श, यानी इस्लाम में आतंक नहीं आदर्श है, इस्लाम रिप्रेजेंट्स टेरर और आइडियल। और उसके बाद अब एक और किताब लिखी, कुरान जीने की कला, यानी कुरान एंड आर्ट ऑफ लिविंग। ये जमाते इस्लामी के मरकज से छपती है। ಕಾರ್ಯಕ್ರಮದಲ್ಲಿ ಪ್ರಜಾವಾಣಿ ಪತ್ರಿಕೆಯ ಸಹ ಸಂಪಾದಕರಾದ ಬಿಎಂ ಹನೀಫ್, ಕನ್ನಡದ ಖ್ಯಾತ ಕಾದಂಬರಿಗಾರ ಕುಂ ವೀರಭದ್ರಪ್ಪ, ಮಂಗಳೂರು ವಿವಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಬಿ ಶಿವರಾಮ ಶೆಟ್ಟಿ, ಶಾಂತಿ ಪ್ರಕಾಶನದ ಅಧ್ಯಕ್ಷರಾದ ಮೊಹಮ್ಮದ್ ಅತಹರುಲ್ಲಾ ಶರೀಫ್, ಮೊಹಮ್ಮದ್ ಕುಂಜಿ, ಡಾಕ್ಟರ್ ಸಿಪಿ ಹಬೀಬ್ ರಹಮಾನ್ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.